ಯಾರನ್ನು ಬೇಕಾದ್ರೂ ನಂಬಬಹುದು, ಈ ಗಂಡಸರ ಜಾತಿಯನ್ನು ನಂಬಲಿಕ್ಕೆ ಆಗುವುದಿಲ್ಲ. ಎಲ್ಲರೂ ಒಂದೇ. ನಿಮ್ಮ ಸಮಾಧಾನಕ್ಕೆ ಎಲ್ಲರೂ ಅಲ್ಲ ಅಂತ ಹೇಳಿರ್ಬೋದು, ಎಲ್ಲರೂ ಒಂದೇ. ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಗೊತ್ತಾಗುವುದಿಲ್ಲ ಅಂತ ಭಾವಿಸಿಕೊಂಡಿರಬಹುದು. ಏನಾಗಿದೆ ಎನ್ನುವುದು ದಾಟಿ ಮೂಲಕ ನಾನು ತಿಳಿದುಕೊಂಡಿದ್ದೇನೆ. ಬರ್ಬೇಕು ಅದೇ ಎಲ್ಲರೂ ಹೋದದ್ದು ಅಂತ. ನಾನು ಎಲ್ಲಿಗೂ ಹೋಗ್ತೇನೆ, ನಾನು ಎಲ್ಲಿಗೂ ಹೋಗ್ತೇನೆ ಅಂತ ಹೇಳಿದ್ರೆ ಹೆಂಡತಿ ಆದವಳಲ್ಲಿ ಗಂಡನಾದವ ಹೋಗುವಾಗ ಹೇಳಿ ಹೋಗ್ಬೇಕು. ನಾನು ಎಲ್ಲಿಗೂ ಹೋಗ್ತಾ ಇದ್ದೇನೆ, ನನ್ನ ಇಷ್ಟೊತ್ತಿಗೆ ಮುಗಿತದೆ, ಇಷ್ಟೊತ್ತಿಗೆ ಬಂದು ಮನೆಗೆ ಕೊಡ್ತೇನೆ, ನಾನು ಹೇಳಿ ಹೋಗ್ಬೇಕು. ಓ ಹೆಂಡತಿ, ನಾನೀಗ ಇಲ್ಲಿ ಕೂತಿದ್ದೇನೆ. ಮೊದಲು ನೀನು ಎಲ್ಲಿಗೆ ಹೋದದ್ದು ಅಂತ ಅದು ಹೇಳಿಕೆ ಬಿಟ್ಟೋಯ್ತು, ನಾಳೆಯಿಂದ ಹೇಳ್ತೇನೆ. ಇವತ್ತೇ ಬೇಕು ನಮಗೆ. ನಾನು ಹೀಗೆ ತಿರುಗಾಡಿ ನನಗೆ ಗೊತ್ತಾಗುವುದಿಲ್ವಾ? ನನಗೆಲ್ಲ ಗೊತ್ತಾಗಿದೆ. ಈ ಬೆಕ್ಕುಂಟಲ್ಲ, ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯುವುದನ್ನು ಹೌದೌದೌದು, ಯಾರಿಗೂ ಕಾಣುವುದಿಲ್ಲ, ಬೆಕ್ಕು ಭಾವಿಸಿಕೊಳ್ಳುವುದು. ಅದು ಕುಡಿತಾ ಇರುವುದು ಎಲ್ಲರಿಗೂ ಕಾಣ್ತದೆ. ಕೆಲವು ಬೆಕ್ಕುಗಳೆಲ್ಲ ಹೇಗೆ ಕುಡಿತದೋ ಹೌದಪ್ಪ, ಎಂತೆಂತ ಬೆಕ್ಕುಗಳಿಂದ ಯಾರಿಗೂ ಗೊತ್ತುಂಟು. ಕೆಲವು ಹಂದಿಗಳು ಹಾಗೆ ಬಿದಿರ ಮೊಟ್ಟೆ ಒಳಗೆ ತಲೆಯನ್ನು ಹಾಕುವುದು, ಅದು ಭಾವಿಸಿಕೊಳ್ಳುವುದೇನು, ನನ್ನ ದೇಹ ಎಲ್ಲ ಮುಚ್ಚಿ ಹೋಗಿದೆ, ನನ್ನನ್ನು ಯಾರು ಕಾಣುವುದಿಲ್ಲ ಅಂತ. ತಲೆ ಮಾತ್ರ ಒಳಗಿದ್ದದ್ದು. ನೀವು ಬ್ರಾಹ್ಮಣಿಯಾದರೂ ಹಂಗೆ ತೊಂದರೆ ಪರಿಚಯ ಮದುವೆ ಆದದ್ದು ಶಕ್ತಿ ಏನಲ್ವಾ? ಮದುವೆ ಆದದ್ದು ಶಕ್ತಿ ಏನಲ್ವಾ? ಹಾಗೆ ಸಂಸರ್ಗ ಸಂಸರ್ಗ. ಎಲ್ಲೋದದ್ದು? ನಾ ಹೀಗೆ ತಿರುಗುತ್ತೇನೆ. ಹೀಗೆ ತಿರುಗುವುದು ಬೇಡ, ನೀವು ಹಾಗೆ ತಿರುಗಿದ್ದು ನನಗೆ ಗೊತ್ತಾಗಿದೆ. ಅವಳಿಗೆ ಮಗು ಆಗಿದೆ ಅಂತಲ್ಲ, ಹೌದಾ? ಮಗು ಆಗಿದೆ ಅಂತಲ್ಲ, ಊರಲ್ಲೆಲ್ಲ ಯಾರ್ಯಾರಿಗೆ ಮಕ್ಕಳಾಗಿದೆ ಅಂತ ನಾನು ಲೆಕ್ಕ ತೆಗೆದು ಅಲ್ಲ ಅವಳು ಹೆತ್ತಿದ್ದಾಳಂತಲ್ಲ, ಹೌದಾ? ಅವಳು ಹೆತ್ತಿದ್ದಾಳಂತೆ, ಹೌದಾ? ನೀನೇ ಹೆತ್ತಿದ್ದು ಮಾನಕ್ಕೆ ಅವಳಿಗೆ ಹರದೆ ಹೆಣ್ಣಲ್ವ? ನಾನು ಹೆಣ್ಣಲ್ವಾ? ಅಲ್ಲ, ನಿನಗೆ ಹೆರ್ಲಿಕ್ಕೆ ಆಗ್ತದೆ ಅಂತ ಅವಳು ಹೆತ್ತರೆ ನನಗೆ ಗೊತ್ತಾಗಿದೆ. ಅವಳು ಹೆರ್ಲಿಕ್ಕೆ ಕಾರಣ ಏನೆನ್ನುವುದು ಎಲ್ಲವೂ ನನಗೆ ಗೊತ್ತಾಗಿದೆ. ಅದಕ್ಕೆ ಕಾರಣ ನೀವೆನ್ನುವುದು ನನಗೆ ತಿಳಿದಿದೆ. ನನಗೆ ದಾಸಿ ಆಗಿದ್ದಾವೆ ಎಲ್ಲ. ಹೋಗುವುದು, ಹೇಗೆ ಬರುವುದು, ನಿಮ್ಮ ತೈಲ ಚಿತ್ರ ತಿರುಗಿಸುವುದು ಎಲ್ಲ ಗೊತ್ತಾಗಿದೆ. ಯಾವ ದಾಸಿ? ಯಾವ ದಾಸಿ? ಯಾವ ದಾಸಿ? ಆ ದಾಸಿಯನ್ನು ಕರೆಸು. ಕರೆಸಿ. ನೀನು ಹೋಗು, ನಾನು ಗುಟ್ಟಿನಲ್ಲಿ ಕೇಳ್ತೇನೆ ಬಿಡೋದು ಏನು. ನನಗೇನು ಶರ್ಮಿಷ್ಠೆಗೆ ಎಷ್ಟು, ಇನ್ನು ದಾಸಿಗೆ ಎಷ್ಟು ಆಗ್ತದೋ ಏನು? ಗುಟ್ಟಿನಲ್ಲಿ ಕೇಳ್ತೇನೆ. ರಾಜಕುಮಾರಿ ದಾಸಿ ಯಾರನ್ನು ಬಿಡುವುದಿಲ್ಲ. ನೀವು ಈ ಕಂಬಕ್ಕೆ ಸೀರೆ ಸುತ್ತಿದ್ರು ಆ ಬುದ್ಧಿ ನನಗೆ ಇದ್ದದ್ದರಿಂದಲೇ ಅಲ್ವಾ ನೀ ಚಂದ ಕಂಡದ್ದು ನನಗೆ. ನಿಮಗೆ ಸಿಗುವಾಗ ಎಲ್ಲ ಬೇಕು ನಿಮಗೆ. ನೋಡಿ, ನೀವಾಗಿ ಒಪ್ಪಿಕೊಂಡ್ರೆ ಇಂಥ ಕಟ್ಟಡ ಇಲ್ಲಿಗೆ ಮುಗಿಯುವುದಿಲ್ಲ. ನಾನು ಕೇಳಬೇಕಾಗ್ತದೆ. ನೀ ಮುಂದುವರಿಸು. ಮುಂದುವರಿಸು ಅಂತ ಹೇಳಿದ್ರೆ ಅವಳನ್ನ ಕೆಟ್ಟರೆ ನಾನು ನೀನು ಯಾರಲ್ಲಿ ಬೇಕಾದ್ರೂ ಕೇಳು. ಮತ್ತೆ ಮಾನ ಮರ್ಯಾದೆಲ್ಲ ಹೋಗ್ತದೆ. ನೀನು ಅವಳನ್ನು ಕರೆದು ಕೇಳು. ಏನು ಬೇಡ, ಈಗ ಕೊಟ್ಟದ್ದೇ ಸಾಕು. ಬೇಕಾದ್ರೆ ಬೇಕಾದವರು ಕೇಳ್ತಾರೆ. ಬೇಕಾದವರು ಕೇಳ್ತಾರೆ, ಕೊಡ್ಲಿಕ್ಕೆ ಇವರು ಸಿದ್ಧರಾಗಿದ್ದಾರೆ. ನಿಮ್ಮಲ್ಲಿ ಕೇಳಿದ್ದು ನೀವು ಕೊಡಬೇಕು. ಏನು ಒಳಗಿನ ಕೆಲಸ ಸಾಕೆ, ಆದಕ್ಕೆ ಹೆಚ್ಚಾಯ್ತು. ಕೆಲಸ ಮತ್ತೆ ಮಾಡ್ಬೋದು. ಕೈ ಹಾಕ್ಬಾರ ಅವರು ಕಡೆ ಕೈ ಹಾಕಿದಾಗ ಯಾರೋ ಹಾಕಿದ್ದಾರೆ. ಇಲ್ಲಿ ನಾನೊಬ್ಬ ಕಳಿಸಿದ್ದೇನೆ ಕಣೆ. ಜ್ವರ ಅಲ್ಲ ಇದು. ನಿನ್ನೆಲ್ಲ ಕಾಣುವಾಗ ಎರಡು ಮೂರು ಹೆತ್ತವರಾಗ ಕಾಣ್ತೀಯ.
ಲಕ್ಷಣ ಕಾಣ್ತಾ ಉಂಟು ಇದು. ನನಗೆ ಹೊರಗೆ ಹಾಕು. ಹಾಗೆ ಹೊರಗೆ ಹಾಗೆ ನನಗೆ ಏನು ನಿನ್ನ ಬಟ್ಟೆ ನಿನ್ನ ಎದೆ ಇದನ್ನೆಲ್ಲ ಕಾಣುವಾಗ ಹೆಸರು ಹಾಗೆ ಕಾಣ್ತಾ ಇದೆಯಾ ನೀನು? ಹೌದೇನೆ ಹೌದೇನೆ ನಿನಗೆ ಪರಿವೇದ ಕನ್ಯರ ಕೇಳುವುದು ಹರಿತಂದ ಋಷಿಯನ್ನು ಹರಿತಂದ ಋಷಿಯನ್ನು ಏನು ನಿನ್ನ ದಾಸಿಯಾಗಿ ಬಂದವಳು ನಾನು. ಹೌದು ಅದಕ್ಕೆ ಕೇಳುವುದು. ನನಗೆ ಮದುವೆ ಮಾಡುವವರು ಯಾರಿದ್ದಾರೆ ಹೇಳು? ಮದುವೆ ಮಾಡಿಸೋದು ಯಾರಿಲ್ಲ ನಿನಗೆ? ಇದಕ್ಕೆಲ್ಲ ಕಾರಣೀಕರ್ತ ಆ ಮಾರ, ಆ ಮನ್ಮಥನ ಬಾಯಿ. ಈಗ ಮನ್ಮತ ಪರಿಣಯ ಮಾಡಿ ಹಾಗಾಗಿ ನಿನ್ನ ಮಕ್ಕಳಾದದ್ದ? ಏನು ಗಾಳಿ ಸೇವನೆಯಿಂದ ನಿನಗೆ ಮಗುವಾಯ್ತಾ? ಇಲ್ಲ, ಅಥವಾ ಸರಿಯಾಗಿ ನೀರು ಕುಡಿದು ಮಗುವಾಯ್ತಾ? ಅವರು ಬಂದಿದ್ದು. ಯಾರು ಯಾರು ಹೇಳಿದೆ? ನೀನು ನನ್ನನ್ನೇ ನೋಡುದು, ಅವಳನ್ನು ಕೇಳುದು. ನಿನಗೆ ಏನಿದ್ರು ನನ್ನ ಮೇಲೆಯೇ ಕಣ್ಣ. ಈ ಲೋಕದಲ್ಲಿ ನಾನೊಬ್ಬನೇ ಕಳಿಸ. ಅದನ್ನು ಹೊರಟವರಾದ್ರೆ ಮಾಡ್ತೀರಿ ನೀವು. ಅದಿಲ್ಲ ಬಿಡಿ. ಅವರು ಬಂದು ಹೀಗಾದದ್ದು. ಯಾರು ಬಂದದ್ದೆ? ಪರಮ ಪುರುಷ ಋಷಿ. ಯಾರೋ ಒಬ್ಬ ಪುರುಷ ಬಂದಿದ್ದಾನೆ ಬಿಡು. ನಿನಗೇನು ಲೆಕ್ಕ ತೆಕ್ಕೊಂಡು? ನನ್ನ ದಾಸಿ ಅವರು ನನ್ನ ಜೊತೆಯಲ್ಲಿ ಬಂದದ್ದು. ಯಾರು ಯಾರು ಪುರುಷ ಬಂದದ್ದ? ಋಷಿಗಳು. ಯಾವ ಪುರುಷ? ಋಷಿಗಳು. ಋಷಿಗಳು ಪುಣ್ಯಾತ್ಮ. ಪುಣ್ಯಾತ್ಮರು. ನನ್ನ ಜೀವನ ಕತ್ತಲೆ ಅವರ ಕೊಟ್ಟು ಬೆಳಕಾಯಿತು. ಹೇಗೆ ಹೇಗೆ ಅದು ಹೇಗೆ ಹರಿಸಿದ್ರು ನಿನಗೆ? ಆಶೀರ್ವಾದ ಮಾಡಿ. ಹೌದಾ? ಹೇಗಿದ್ದಾರೆ ಅವ್ರ ಹೆಸರೇನು? ಅವರ ಗೋತ್ರ ಏನು? ಅದನ್ನು ಕೇಳುವುದಕ್ಕೆ ನಾನು ಹೋಗಿ ಛೇ 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 ಎಂತದ್ದೇ 3 ಆಗೋದ್ರೊಳಗೂ ಕೇಳಿದ್ರು ನೀನು? ಕೇಳಬೇಕಿತ್ತು. ಒಂದು ಮಾತುಂಟು, ನದಿ ಮೂಲ ಋಷಿ ಮೂಲ ಹೆಣ್ಣಿನ ಮೂಲ ಕೇಳಬಾರದು. ಓ ಹಾಗಾಗಿ ನೀನು ಕೇಳಲಿಲ್ಲ. ಕೇಳುವುದಕ್ಕೆ ಹೇಗಿದ್ದಾರೆ ಅಂತ ಗೊತ್ತುಂಟಾ? ಹೋಲಿಕೆ ಹೇಗೆ ಹೇಗೆ ಸಾಧಾರಣ ಹೇಗಿದ್ದಾರಪ್ಪ? ಸಾಧಾರಣ ಮಹಾರಾಜನ ಕಿರೀಟ ಇದನ್ನೆಲ್ಲ ಕಳಚಿ ಅವರಿಗೆ ಹಾಗೆ ಕಾಣುತ್ತಾರೆ. ಇವರ ಕಿರೀಟ ಆಭರಣಗಳನ್ನೆಲ್ಲ ಋಷಿಗಳು ಕಟ್ಟಿದ್ರೆ ಹಾಗೆ ಕಾಣ್ತಾರೆ. ಅವರ ಜಡೆ ಗಡ್ಡ ಮೀಸೆ ಅದನ್ನೆಲ್ಲ ತೆಗೆದು ಹೋಗಿ ಕೊಟ್ಟರೆ ಅವರು ಹಾಗೆಯೇ ಕಾಣುತ್ತಾರೆ. ಹೋಯ್ ಗಡ್ಡ ಕಟ್ಟಿಕೊಂಡು ಬಂದಿದ್ರೆ ಹೇಗೆ? ಅಲ್ಲ, ಹೋಲಿಕೆ ಸಾಧಾರಣ ಒಂದೇ ಲೆಕ್ಕ ಇರ್ತದಲ್ಲ. ಹೋಳಿಗೆ ಅಲ್ಲ ಹೋಳಿಕೆ. ಅದೇ ಹೇಳಿದ್ರು, ಜಗತ್ತಿನಲ್ಲಿ 7 ಮಂದಿಗಳು ಒಂದೇ ಲೆಕ್ಕ ಇರ್ತಾರೆ ಅಂತ ಶಾಸ್ತ್ರ. ಓ 7 ಮಂದಿ ಬಂದದ್ದ? ಒಬ್ಬರ ಹಾಗೆ 7 ಮಂದಿ ಇರ್ತಾರೆ. ಏಳು ಬಂದದ್ದಲ್ಲ, ಒಬ್ಬರ ಹಾಗೆ ಇನ್ನು 6 ಜನ ಇರ್ತಾರೆ. ಅಂದ್ರೆ 7 ಸಲ ನೀವು ಬಂದದ್ದು. 7 ಸಲ ಗೊತ್ತಾಗುದಿಲ್ವಾ? ಬಾರೆ ಇಲ್ಲಿ ಹಾಗೆ ಮಕ್ಕಳಾಗುದಿದ್ರೆ ಎಲ್ರಿಗೂ ಮಕ್ಕಳಾಗ್ತಾ ಇತ್ತು. ನನಗೆ ಗೊತ್ತುಂಟು ಎಲ್ಲ. ಅವ್ರು ಯಾರು ಹೇಳು? ನನ್ನ ಪತಿ. ಹೌದಾ? ನಿನಗೆ ಜನಪತಿ. ಹೇಳಿದಕ್ಕೆ ಸರಿಯಾಗಿ ಉತ್ತರಿಸಬೇಕು ನೀನು. ಅವರ ಪಾದವನ್ನು ಮುಟ್ಟಿ ಹೇಳಬೇಕು. ನಿನ್ನ ಮಕ್ಕಳ ಜನ್ಮಕ್ಕೆ ಕಾರಣ ಯಾರೆನ್ನುವುದಾಗಿ ಹೇಳು, 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 ಹೇಳು. ಏನು? ನಾನು ಯಾಕೆ ಹೇಳಿರ್ಬೇಕು? ಇಡೀ ಪ್ರಸಂಗ ಇನ್ನದೇ ಆಯ್ತು. ಈಗ ಹೇಳಿದ ಹಾಗೆ ನಾನು ಕುಡಿಯುವ ಹಾಗಾಯ್ತು. ಇನ್ನು ಹಾಗಲ್ಲ, ಧೈರ್ಯಸ್ಥರಾಗಿದ್ದೇನೆ. ಹೇಳು, ಹೇಳು. ನಮ್ಮ ಅರಸರ ಪಾದದಾಡಿನಾಗೆ ಹೇಳ್ತಾ ಇದ್ದೇನೆ. ಏನು? ಇದಕ್ಕೆಲ್ಲ ಕಾರಣೀಕರ್ತರು ಇವರೇ. ಏನು ಹೇಳ್ತಿ? ಒಂದು ಮಾತು ಅರ್ಥ ಮಾಡಬೇಕು. ತಲೆಯಿಂದಲೇ ನೀನಾದ್ರೂ ನಾವು ಬಂದ ಮೇಲೆ ಪ್ರಸಂಗ ನಮ್ಮನ್ನು ಅಂತ ತಿಳಿಬೇಕು. ಬೇಡ ಪ್ರಸಂಗ ಸಾಕು ಮಾಡಿದ್ದೆ ಸಾಕು. ಅಯ್ಯೋ ಏನೋ ನನ್ನ ಸಂಸಾರವೇ ಹಾಳಾಗಿ ಹೋಯಿತಲ್ಲ. ಇಲ್ಲಿ ಬಾರೆ. ಅವರ ತಲೆಗೆ ಮಗು ಬುದ್ಧಿಯನ್ನು ಹಾಕಿ ಅವರನ್ನು ವಶ ಮಾಡಿಕೊಂಡು ಅವರು ನಿನ್ನದೇ ಇರುವ ಹಾಗೆ ಮಕ್ಕಳಾಯ್ತು ಅಂತ ಆದ್ರೆ
ಬರುವುದಕ್ಕೆಲ್ಲ ಕಾರಣ ನೀನೇ. ನೀನು ಇರ್ಬಾರ್ದು, ನನ್ನ ಕಣ್ಣೆದುರಲ್ಲಿ ಇರ್ಬಾರ್ದು. ನನಗೆ ಸ್ವಾಭಿಮಾನ ಎನ್ನುವುದು ಮುಖ್ಯ. ನನ್ನ ಸ್ವಾಭಿಮಾನಕ್ಕೆ ಎಲ್ಲಿ ಧಕ್ಕೆ ಬರ್ತದೋ ಅಲ್ಲಿ ನನ್ನ ಯಾರು ಇರಬಾರ್ದು. ನೀನಿರಬಾರ್ದು. ನೀನು ಮಾಡಿದಂತ ತಪ್ಪಿಗೆ ರಾಜ್ಯ ಭ್ರಷ್ಟ ನೀನು. ಏನಂತ ಭಾವಿಸಿಕೊಂಡಿರುವುದನ್ನು ಮಹಾರಾಣಿಯಾಗಿ ಕರೆತಂದವರು ನೀವು. ಮಹಾರಾಣಿ ಮಲಗಬೇಕಾದಂತ ಮಂಚದಲ್ಲಿ ಒಂದು ಅವಳನ್ನು ನೀವು ಮುಟ್ಟಿದ್ದಾರೆ. ತಾಸಿಯನ್ನು ಮುಟ್ಟಿದ ಕೈಯಲ್ಲಿ ನಿಮ್ಮನ್ನು ನಾನು ಮುಟ್ಟಲಾರೆ. ನೋಡಿ ಏನು ಮಾಡ್ತೀನಂತ ನೋಡ್ಬೇಕು. ಹೋಗಿದ್ದಾರಲ್ಲ ಹೊರಹಾಕಿದ್ದೇನೆ. ದೇವಯಾನ, ಏನು ದಾಸಿಯನ್ನು ಮುಟ್ಟಿದ ಈ ಕೈಗಳಿಂದ ನಿನ್ನನ್ನು ನಾನು ಮುಟ್ಟಬಾರದು. ನನಗೆ ಮುಟ್ಟಬೇಕು ಅಂತಾದ್ರೆ ಆದ್ರೆ ದಿನಕ್ಕೆ ಒಬ್ಬರಂತೆ 1000 ಮಂದಿಗಳನ್ನು ಕರೆಸಿದ್ದೇನೆ. ನೋಡ್ತೇನೆ. ಹೋಗಿದ್ದಾರಲ್ಲ ರಾಜ್ಯ ಬಿಟ್ಟು ಏನಾಗುತ್ತಂತ ನಾನು ನೋಡ್ತೇನೆ. ನಾ ಗಂಡು ಸೋಲುವುದು ನೀನೇ. ನೀವು ಗಂಡಾದ್ರೆ ನಾನು ಶುಕ್ರನಂದನೆ. ಏನಾಗ್ತದೆ ಅಂತ ಪರಿಣಾಮದಲ್ಲಿ ಅನುಭವಿಸಬೇಕಾಗ್ತದೆ. ನೋಡೋಣ. ಅದೆಷ್ಟು ಸಮಯ ಕಳೆದು ಹೋಯಿತು. ವಿಂಧ್ಯಾದ್ರಿಯಲ್ಲಿ ವಾಸ ಮಾಡಿಕೊಂಡಿದ್ದವರು ನಮಗೆ ನಮ್ಮ ಪುರವೇ ಇಲ್ಲದಂತಾಗಿ ಹೋಯಿತು. ಯಾರಿಂದ? ಜಯಾತಿಯಿಂದಲಾಗಿ. ಅವರಿಂದಲಾಗಿ ನಾವು ಕಷ್ಟವನ್ನು ಪಡುತ್ತಾ ಇದ್ದೇವೆ. ಎಲ್ಲೆಲ್ಲೋ ಕಾಡುಗಳಲ್ಲಿ ನಾವು ಅಲೆದಾಡ್ತಾ ಇದ್ದೇವೆ. ಮನೆ ಇಲ್ಲ, ಮಠ ಇಲ್ಲ, ನಮಗೆ ಎಲ್ಲಿ ಹೇಗೆ ಬದುಕುವುದು ಅಂತ ಗೊತ್ತಿಲ್ಲ. ಆದರೆ ಒಂದು ಆದ ಅಪಮಾನಕ್ಕೆ ಅದಕ್ಕೆ ಸರಿಯಾದಂತಹ ಒಂದು ಪ್ರತೀಕಾರವನ್ನು ಮಾಡಬೇಕು ಅಂತ ಹೇಳಿ ಕಾಲವನ್ನು ಕಾಯ್ತಾ ಇದ್ದೇನೆ. ನಿಮಗೆ ಹಾಗಂತ ನಮ್ಮವನನ್ನು ಒಬ್ಬನನ್ನು ಆ ಕಡೆ ಕಳಿಸಿದ್ದೇವಲ್ಲ, ಅವನು ಇನ್ನೂ ಬರಲಿಲ್ಲ. ನನಗೆ ಯಾರು ಬಂದ್ರೆ ನೀವು ಹೇಳ್ತೀರಿ ಓಡಿದವರಿಗೆ ಹೊಡೆಯಲಾರೇನು ಹಾಗೆ ನೀವು ಅಭಯವಚನವನ್ನು ಇಟ್ಟಿದ್ದೀರಿ. ಈಗ ಸ್ವಲ್ಪ ಬದಲಾಗಿದ್ದೀರಿ ಸ್ವಾಮಿ. ಆಧಾರಗಳಿಗೆ ಇಷ್ಟು ಹೆದರಿಕೆ ಏನು ಮಾಡೋಣ ಹೇಳಿ. ಈಗ ಯಯಾತಿ ಹೆಸರು ಹೇಳಿದ ಕೂಡಲೇ ಓಡು ಬರುವ ಭಯ ಆಗುತ್ತದೆ. ನಿಮ್ಮ ಹೆಸರು ಹೇಳಿ ನಾವು ಬದುಕುವುದು. ಹೇಳಿ 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 ಹೇಳಿ. ಈಗ ನನ್ನನ್ನು ನೀವು ಯಯಾತಿ ಅಂತ ಕೇಳಿದಲ್ಲ, ಯಯಾತಿಯೇ. ಹೌದಾ? ಯಯಾತಿ ಯಯಾತಿ ಕೇಳಿದ್ರೆ ಹೀಗಿರ್ತಾರೆ.
ಅವ ದೋಷ ಬರ್ತದೆ. ದೋಷ. ಯಯಾತಿ ಎನ್ನುವ ಹೆಸರು ಕೇಳಿದ್ರೆ ನಾನು ಹೆದರ್ತೇನೆ ಅಂತ ಹೇಳಿ ಆ ಹೆಸರನ್ನು ಹೇಳಿ ನನ್ನನ್ನು ಹೆದರ್ತೀಯ. ಈಗ ಯಾರಿಂದ ನಿನ್ನ ಅಪ್ಪ ಗಣಪತಿ ಕರೀತದ ಕರೀತದ ಅಲ್ಲ ನಿನ್ನ ಅಪ್ಪ ಕಿಚ್ಚಪ್ಪ ಇದ್ದಾರೆ. ಮತ್ತೆ ನಾನು ಯಯಾತಿಯ ವೇಷ ಮಾಡಿಕೊಂಡು ಇಲ್ಲಿಗೆ ಬಂದದ್ದು ಯಾಕೆ? ನನ್ನ ವಿರೋಧಿಯ ವೇಷವನ್ನು ಮಾಡಿ ಯಾಕೆ ನೀನು ತಿರುಗುವುದು? ಆ ಯಯಾತಿಯ ವಿಚಾರವನ್ನು ನಿನಗೆ ತಿಳಿಸುವುದಕ್ಕೆ ನಾನು ನೀನು ಯಯಾತಿ ಅಂತ ಹೇಳಿ ಅವನ ಬೆಂಬಲಿಗರು ನಿನ್ನನ್ನು ಎಲ್ಲಿಯಾದ್ರೂ ಬೆಂಬಲಿಸಿದ್ರೆ ಎಲ್ಲ ಇಲ್ಲಿಗೆ ಬರುವವರು ಮಾತ್ರ ಇವೆ. ಹೌದಾ? ಹೌದೌದು. ಈ ಕಾಡಿಗೆ ಹೌದು. ಅಲ್ಲ, ನೀನು ವೇಷ ಮಾಡಿದ್ಯಾ? ಹೋದದ್ದು ಯಾಕೆ? ಬಂದದ್ದು ಯಾಕೆ? ನೀನು ಯಯಾತಿಯಿಂದ ಪೆಟ್ಟು ತಿಂದಿದ್ದೀರಿ. ಅವರ ಹೆದರಿಕೆಯಿಂದ ಈ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದೀರಿ. ಏನಾದರೂ ವಿಚಾರ ಇದ್ರೆ ತಿಳಿಬೇಕು ಅಂತ ಹೇಳಿ ಹೌದು. ಹಾಗೆ ನಾನು ಆ ಊರಿಗೆ ಹೋದೆ. ನಮಗೊಂದು ಮನೆ ಉಂಟ, ಇಲ್ಲ. ಇರುವುದಕ್ಕೆ ಜಾಗ ಉಂಟ. ಇಲ್ಲ. ಎಷ್ಟು ದೊಡ್ಡ ಜಾಗ ಇತ್ತು, ಹೌದು. ಯಾರದ್ದೋ ಪಾಲಾಗಿ ಹೋಯಿತು. ಹೌದು. ಗುಹೆ, ಮರದ ಮೇಲೆ, ಕಾಡಿನಲ್ಲಿ ಎಲ್ಲೆಲ್ಲಿ ವಾಚಿತು ಅಂತ ಒಂದು ಯೋಚನೆ. ಈಗ ನಿಮಗೆ ಹೊರಗೆ ಬರುವ ಕಾಲ ಆಗಿದೆ. ಹೊರಗೆ ಹಾಗಲ್ಲ. ಹೊರಗೆ ಈಗ ಯಯಾತಿ ಮತ್ತೆ ಏನಾಗಿದೆ ಗೊತ್ತಿಲ್ಲ. ಏನಾಗಿದೆ? ಯಯಾತಿ ಈಗ ಮೊದಲನ ಹಾಗಿಲ್ಲ. ಆಗಿದೆ, ಸ್ವಲ್ಪ ಪ್ರಾಯ ಆಗಿದೆ. ಪ್ರಾಯ ಆಗಿದೆ. ಮೂಗಿನ ವರ್ಷ ಹೆಂಡತಿ ಇಲ್ಲೋ ಹಾಗಿದ್ರೆ ನಿಮಗೆ ಜನ ತಪ್ಪಿದೆ. ಇಲ್ಲ ಅಂತ ಇಲ್ಲ, ಪ್ರತಿಷ್ಠಾನ ಅವನೇ ಒಬ್ಬ ರಾಜ ಆಗಲಿ ತನ್ನ ಜೀವಿತವನ್ನು ಕಳ್ಕೊಳ್ಳುವುದಿಲ್ಲ. ಅವ ಗಾಳಿಯಲ್ಲಿ ನಿಲ್ತಾನೆ ಅಂತ ಹೇಳುವುದಲ್ಲ. ಮತ್ತೆ ಮತ್ತೆ ಎರಡು ಒಂದೇ ಅಷ್ಟೇಯ? ಹೆಣ್ಣು ಹುಚ್ಚು. ಹೆಣ್ಣು ಹುಚ್ಚು. ಮದುವೆ ಆಗಿದ್ದು ಎಂತದೊಂದು ಕಂಬಕ್ಕೆ ಸೀರಿ ಇವನ ಮೀಸೆ ಹೋಗಿ ಇದನ್ನೆಲ್ಲ ಚಿತ್ರಿಸಿ ಒಂದು ಸೀರೆ ಇವನಿಗೆ ಉಳಿಸಿದ್ರೆ ಇವನೇ ಹೆಣ್ಣುತ್ತ ಇವನ ಹತ್ರ ಬರ್ತಾನೆ. ನೀನು ಜಾಣ. ಯಾರ ಮೀಸೆ ಬೋಳಿಸಿದ್ರೆ ಹೆಣ್ಣಾಗಿ ಕಾಣ್ತಾಳೆ ಅಂತ ನೀನು ಕೂಡ ಅಪ್ಪ. ಅವ ಚಂದ ಚಂದವರು ಬಣ್ಣ ಹಾಗೆ ಯಾವನೊಬ್ಬರಿಗೆ ಸೀರೆ ಉಳಿಸಿದ್ರು ಕೂಡ ಹೆಣ್ಣು ಅಂತ ಭಾವಿಸಿ ಅವನ ಹತ್ರ ಬರ್ತಾನೆ. ಹೌದಾ? ಇಂಥ ಒಂದು ಸ್ಥಿತಿ ಬಂದಾಗಿದೆ. ಮತ್ತೆ ನಿರ್ವೀರ್ಯ ಮೊದಲ ಶಕ್ತಿ ಸಾಮರ್ಥ್ಯ ನಡೆಯುವುದಿಲ್ಲ. ಏನು ನಡೆಯುವುದಿಲ್ಲ. ಮೂಲೆಯಲ್ಲಿ ಬಿದ್ದಿರ್ತಾನೆ. ಆದ್ರೆ ಈಗ ನೀವಲ್ಲಿಗೆ ಹೋದ್ರೆ ಅವನನ್ನು ಬಾಳಿತು. ಪರಿಸ್ಥಿತಿ ಹೀಗಾಯಿತಲ್ಲ. ರಾಕ್ಷಸರು ದಾಳಿಯನ್ನಿಟ್ಟಿದ್ದಾರೆ ನಮ್ಮ ಈ ಪ್ರತಿಷ್ಠಾನ ನಗರಕ್ಕೆ. ನನ್ನವರಲ್ಲಿ ಹೋಗಿ ಕೇಳಿದ್ರೆ ತಿರುಸ್ತಾರಲ್ಲಿದ್ದಾರೆ. ಯಾಕೆ? ಶರಣಿಷ್ಠೆಯನ್ನು ರಾಜ್ಯದಿಂದ ಹೊರ ಹಾಕಿದ್ದೇವಲ್ಲ ಅದಕ್ಕೆ. ಅಯ್ಯೋ ದೇವ್ರೆ, ಆದ್ರೆ ನಾನು ಇಲ್ಲಿಗೆ ಸುಮ್ಮನೆ ಬಿಡಲಿಲ್ಲ ಅಂತ ಆದ್ರೆ ಅವರು ಮುತ್ತಿಗೆ ನೀಡ್ತಾರೆ. ನನ್ನ ಮಗ ಇದ್ದಾನಲ್ಲ, ಪ್ರಾಯ ಸಮರ್ಥರಾದಂತ ಯದು, ಅವನನ್ನೇ ಕರೆದು ಕಳಿಸಿ ಮಾಡ್ತೇನೆ. ಮಗನೇ ಯದು.
ಹೋಗಲಿ ಎದ್ದೇಳು ಮಗನೇ. ಅಮ್ಮ ಎಂದಿನಂತೆ ನಾವು ನಿಮ್ಮನ್ನು ಕಾಣುತ್ತಾ ಇಲ್ಲ. ನಮ್ಮದಾದಂತಹ ಬೆಳವಣಿಗೆಗೆ ನಿಮ್ಮದಾದಂತಹ ಅವಿರತವಾದ ಶ್ರಮವನ್ನು ಅನವರತವು ಗುರುತಿಸುತ್ತಾ ಇರುವವನು ನಾನಮ್ಮ. ಆದರೂ ಕೂಡ ನಿಮ್ಮ ಕಣ್ಣಂಚಿನಲ್ಲಿ ಇಳಿತಿರುವಂತಹ ಕಣ್ಣೀರು ನಮ್ಮ ಮನಸ್ಸಿಗೆ ಅದೆಷ್ಟನ್ನು ಕೊಡ್ತಾ ಇದೆ, ಸ್ಥಳಗೊಳ್ಳುತ್ತಾ ಇದ್ದೀರಿ. ಏನು ವಿಚಾರ ಅಂತ ಇವಾಗಲಿಲ್ಲ ಹೇಳ್ತೀರೋ? ರಾಕ್ಷಸರು ನಮ್ಮ ಈ ಪುರಕ್ಕೆ ದಾಳಿಯಲ್ಲಿ ಇಟ್ಟಿದ್ದಾರೆ, ಹಾ. ಅವರನ್ನು ಸಂಹರಿಸಬೇಕು. ಹಾಗಾಗಿ ನಿನ್ನನ್ನು ಕರೆದದ್ದು ಮಗನೇ. ಸತ್ಯ ಮಗನೇ. ಯೋಚನೆಯನ್ನು ಬಿಡು. ಅಂದಾಜುಗಳಿಗೆ ತಕ್ಕ ಶಾಸ್ತಿ ನಾನು ನೋಡ್ತೇನೆ. ಆಗ್ಲಿ ಹೋಗಿ ಮಗನೇ. ಬಂದವರು ಕಳ್ಳರು ಮಾತ್ರ ಅಲ್ಲ ಸ್ವಾಮಿ, ನಮ್ಮ ಅರಮನೆ ಒಳಗೆ ಕಳ್ಳರಿದ್ದಾರೆ. ನನ್ನವರು ಅವರ ದುರ್ಬುದ್ಧಿಗೆ ಸರಿಯಾದಂತ ಪಾಠ ಕಲಿಸಬೇಕಾದ್ರೆ ನಮ್ಮಪ್ಪನಿಗೆ ಇದನ್ನು ಹೇಳಿ ಕಳಿಸಿಕೊಡ್ಬೇಕು. ಎಲ್ಲವನ್ನು ಅವರಿಗೆ ಹೇಳ್ತೇನೆ ನೋಡೋಣ. ಹುಡುಗರೇ, ಹಳಕೂಡರೆ ಪ್ರತಿಷ್ಠಾನಪುರದ ದೊರೆಯಾದಂತ ಯಯಾತಿ ನನ್ನನ್ನು ಎದುರಿಸ್ತಾನೆ ಅಂತ ಆ ಕಲ್ಪನೆಯಲ್ಲಿ ನಾನಿದ್ದೆ. ಬಂದವ ಹುಡುಗ ನೀನು ಸುಮ್ಮನೆ ನನ್ನೊಡನೆ ಹೋರಾಟವನ್ನು ಮಾಡಿ ನಿನ್ನ ಪ್ರಾಣವನ್ನು ಕಳಕೊಳ್ಳಬೇಡ. ಬಂದಂತೆಯೇ ಹಿಂದೆ ಸರಿ ನಿನ್ನದಾದಂತಹ ವಾಸಸ್ಥಾನದಲ್ಲಿರುವುದನ್ನು ಬಿಟ್ಟು ಪುರ ಸ್ವಾಧೀನಕ್ಕಾಗಿ ಬಂದ್ರೆ ನಿನ್ನ ಶೀಲವನ್ನಿದ್ದಾರೆ.
ಹೋಯಿತು ಪೌರುಷ ಹೋಯಿತು ಮೂಕ ತರನಾದೆ ಕೈ ಸೋತು ಬಿದ್ದೆ ಭೂಪತರನೇ ಕೈ ಸೋತು ಬಿದ್ದೆ ಮರವಿಲಾಸಿಯು ಮರವಿಲಾಸಿಯು ನಿನ್ನ ಪಿತನು ಮರವಿಲಾಸಿ ನಿರ್ವೀರ್ಯ ನಿಶ್ಚಯ ಸರ್ವದಾರಿಯ ನೋಟಾದವ ಇಷ್ಟು ಭಯ ಪಡುವವರನ್ನು ಯಾಕೆ ಬರಬೇಕಾಗಿತ್ತು ಹೇಳು? ಬೆಟ್ಟದಿಂದ ಮೇಲೆ ಭಯ ಆಗುದಿಲ್ಲ ಬುದ್ಧಿಯಾತ್ಮ. ಅದಕ್ಕೆ ಮೊದಲೇ ಯೋಚಿಸಬೇಕು. ಯಾವುದೇ ಕಾರ್ಯಕ್ಕೆ ಹೊರಡುವ ಮೊದಲು ನಾವು ಕಣ್ಣಿಡಬೇಕು. ಆದರೆ ಮಾತ್ರ ನಡೆಯುವ ದಾರಿ ಸರಿ ಉಂಟಾ ಇಲ್ವಾ ಅಂತ ಗೊತ್ತಾಗುವುದು. ಹೌದೇನೋ? ಭೂಪಗುವರನ್ನು ನೀನು ದೇಹಾಟಿಯ ಮಗನ ತಿರುಗಿದೆಲ್ಲ ಬೇಕಿತ್ತ? ಹುಡುಗ ಚಪಲ ಬುದ್ಧಿ, ಮರ್ಕಟಗನಾಗಿಯ ಮನಸ್ಸು ನಿನ್ನದು, ಚಂಚಲ. ನಿನಗೆ ಇದೆಲ್ಲ ಗೊತ್ತಾಗಲಿಕ್ಕಿಲ್ಲ. ರಾಜಕೀಯ ಅಂತೂ ನಿನಗೆ ತಿಳಿಲಿಕ್ಕೇ ಇಲ್ಲ. ನಮ್ಮಲ್ಲಿ ಎಷ್ಟು ರಾಜಕೀಯ ಉಂಟು ಅಂತ ಹೇಳಿ ಅದು ತಿಳಿಬೇಕು ಅಂತ ನೀನು ಒಳಗೆ ಬರಬೇಕು. ಅಷ್ಟು ಆದ್ದರಿಂದ ಹೇಳ್ತಾ ಇದ್ದೇನೆ ಮಗನೇ, ನಿನಗಿದೆಲ್ಲ ಬೇಡವಾದಂತ ವಿಚಾರ. ನಿನ್ನನ್ನು ಕೈ ಸೆರೆ ಹಿಡಿದಿದ್ದೇನೆ. ನಾನು ಹೋಗ್ತೇನೆ. ಸರಿ. ಆಹಾ, ಯಾವುದೇ ಮಾಡಬಾರ್ದು. ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ. ನಿನ್ನನ್ನು ಸೆರೆ ಹಿಡಿದಿದ್ದೇನೆ. ನಿನ್ನನ್ನು ಬಿಡಿಸಬೇಕು ಅಥವಾ ನಿನ್ನವರಿಗೆ ನೀನು ಬೇಕು ಅಂತಾದ್ರೆ ಯಾರಾದರೂ ಇದ್ದಿರಬಹುದು. ಇವರ ಹಿಂದೆ ಬಂದವರು ಕೇಳಿ, ವಿದ್ಯಾರ್ಥಿ ಮತ್ತೆ ಪ್ರತಿಷ್ಠಾನಪುರ. ಇದನ್ನು ಯಾರು ಕುಂಭಕೇತನಿಗೆ ಒಪ್ಪಿಸ್ತಾರೋ ಅವನಿಗೆ ಯದುವನ್ನು ಒಪ್ಪಿಸ್ತೇವೆ. ಇದು ನನ್ನ ಶಪಥ. ಪ್ರಪಂಚದಲ್ಲಿ ಯಾರದ್ದೇ ಆಗಲಿ ಯೋಗ್ಯತೆಯನ್ನು ಪ್ರಶ್ನಿಸುವುದಕ್ಕೆ ಹೋಗಕೂಡದು. ಒಂದು ವೇಳೆ ಯೋಗ್ಯತೆಯನ್ನು ಪ್ರಶ್ನಿಸಿದರೆ ಅವನ ಯೋಗ್ಯತೆಯು ನಾಳೆ ದಿವಸ ಪ್ರಕಟಗೊಳ್ಳುತ್ತದೆ ಎನ್ನುವುದಕ್ಕೆ ಇಂದಿನ ಪ್ರಸಂಗವೇ ಉದಾಹರಣೆಯಾಗಬೇಕು ಮಗನೇ. ಓಹೋ, ನೀನು ಬೇರೆ ಯಾರು ಅಲ್ಲ, ಸರ್ಮಿಷ್ಠೆಯ ಮತ್ತು ಯಯಾತಿಯ ಮಗ. ಗುರು ಎಂಬುದಾಗಿ ನಿನ್ನನ್ನು ಈ ಕಾಲದಲ್ಲಿ ನಾಮಕರಣವನ್ನು ಮಾಡಿ ನನ್ನದೇ ಆದಂತಹ ಆಶ್ರಮದಲ್ಲಿ ನಾನು ಸಾಕುತ್ತಾ ಇದ್ದೇನೆ. ಯಾಕೆ? ನನ್ನ ತಮ್ಮನಿದ್ದಾನೆ ಯಯಾತಿ, ಯತಿ ನಾನು ಅವನ ಅಣ್ಣ. ರಾಜ್ಯದ ವ್ಯಾಮೋಹವನ್ನು ತೊರೆದು ನಾನು ಈ ರೀತಿಯ ಜೀವನವನ್ನು ಸಾಗಿಸ್ತಾ ಇರುವವನು. ಈ ಕಾಲದಲ್ಲಿ ನಿನ್ನನ್ನು ಈ ರೂಪಿನಿಂದಲೇ ನಾನು ಯಾಕೆ ಕಾಣಿಸಿಕೊಳ್ತಾ ಇದ್ದೇನೆ ಗೊತ್ತಾ ನಿನಗೆ? ಯಾಕೆ? ನಿನ್ನ ದೊಡ್ಡಮ್ಮನಾದಂತಹ ದೇವಯಾನಿಗೆ ಇಲ್ಲಿ ನೀನಿರುವಂತಹ ನಿನ್ನ ತಾಯಿಯಾದಂತಹ ಪ್ರತಿಷ್ಠೆಯು ಇರುವಂತಹ ವರ್ತಮಾನ ತಿಳಿಯ ಕೂಡದು ಎನ್ನುವುದಕ್ಕೆ ಬೇಕಾಗಿ. ಆದರೆ
ತಿಳಿಯಲೇಬೇಕಾದಂತಹ ಪ್ರಕರಣವೊಂದು ಈ ಹೊತ್ತಿನಲ್ಲಿ ಪ್ರಾರಂಭಿಯಾಗಿ ಹೋಯಿತು. ಹೇಗೆ? ದುರುಳರಾದಂತಹ ವಿದ್ಯಾಚಲದ ಅರಸರಾದಂತಹ ಕುಂಭಕೇತನೆನ್ನುವವನು ತನ್ನವರನ್ನ ಒಗ್ಗೂಡಿಸಿಕೊಂಡು ಈ ಹೊತ್ತಿನಲ್ಲಿ ಪ್ರತಿಷ್ಠಾನಪುರಕ್ಕೆ ದಾರಿಯನ್ನು ಮಾಡಿದ್ದಾನಂತೆ. ನಿನ್ನ ಅಣ್ಣನಾದಂತಹ ಯದುವನ್ನು ಸೆರೆ ಇಕ್ಕಿ ಈ ಹೊತ್ತಿಗೆ ತನ್ನ ನಾಡಿಗೆ ಒಯ್ಯುತ್ತಾ ಇದ್ದಾನಂತೆ. ಹಾಗಿದ್ರೆ ಅನ್ಯಾಯ ಅಕ್ರಮದಿಂದ ಇನ್ನೊಬ್ಬನ ಪ್ರತಿಷ್ಠೆಯನ್ನು ಕೆಡಕಿದಂತಹ ಆ ದುರುಳನನ್ನ ವಧಿಸಿ ಚಂದ್ರ ವಂಶದ ಪ್ರತಿಷ್ಠೆಯನ್ನು ಉಳಿಸಬೇಕಾದದ್ದು ಚಂದ್ರಾನ್ವಯದ ನೀವು ಕಲಿಸಿಕೊಂಡಂತಹ ಕಾರಣ ಏನು ಎನ್ನುವುದನ್ನು ಈಗಾಗಲೇ ನೀವು ಹೇಳಿದವರಿದ್ದೀರಿ. ಚಿಂತಿಸಬೇಕಾದ ಅಗತ್ಯವಿಲ್ಲ. ನಾನಿದ್ದೇನೆ. ಗುರುವನ್ನು ರಾಕ್ಷಸರ ಜೊತೆಯಲ್ಲಿ ಯುದ್ಧ, ಅದಕ್ಕೆ ಬೇಕಾಗಿ ವಿಶಿಷ್ಟವಾದಂತಹ ಮಂತ್ರವನ್ನು ಇಟ್ಟಿದ್ದೇನೆ. ಈ ಕಪ್ಪವನ್ನು ಬೇಕಾದ ಹಾಗೆ ಧಾರಣೆ ಮಾಡಿಕೊಂಡು ರಕ್ಕಸರನ್ನು ವಧಿಸಿ ಚಂದ್ರಾಮಯದ ಮರ್ಯಾದೆಯನ್ನು ಉಳಿಸಿ.
ಏನೋ ನಮ್ಮವರನ್ನೆಲ್ಲ ಸೋಲಿಸಿದ್ದಿಂದ ಹೇಳಿ ಬಹಳಷ್ಟು ಉತ್ಸಾಹದಿಂದಿರುವೆಯ? ನಾನೇ ಅವರೆಲ್ಲ ಸೋತದ್ದಲ್ಲ, ಮತ್ತೆ ನಮ್ಮ ಹಾಗೆ ನೀನಂತ ಭಾವಿಸಿದ್ದವರು. ಓಹೋ. ಏ ಹುಡುಗ, ಏನು? ನಾನು ಬಡವ, ಹಾ. ನೀನು ಬಡವನೇ. ಹಾ. ನಿನಗೆ ರಾಜ್ಯ ಬೇಕು ಅಂತಾದ್ರೆ ನನ್ನಲ್ಲಿ ಹೇಳು, ಓಹೋ. ನಾನು ನಿನಗೆ ಸ್ವಲ್ಪ ಕೊಡ್ತೇನೆ. ಅದಲ್ಲ ಕೈ ಮಾಡುವುದಕ್ಕೆ ಬಂದೆ ಅಂತಾದ್ರೆ ಬೆಂಕಿ ಅಲ್ಲ, ಬೆಂಕಿಗಿಂತ ನೀರಿನ ಪ್ರವಾಹ ಎಚ್ಚರ. ಗುರುವನ್ನು ಪ್ರವೇಶ ಮಾಡಿದ್ದು ಮಾತ್ರವಲ್ಲದೆ ಇವರು ಅದನ್ನು ಕಟ್ಟಿಕೊಂಡು ಹೋಗಿದ್ದೀರಿ. ಹೌದು. ನೀವೇ ಅಲ್ಲವೇ? ಬಿಡುವುದಿಲ್ಲ. ಅಂಗವ ಸಾಮಾನ್ಯರಲ್ಲ. ಯಾರು ನೀನು? ಗುರು, ನನ್ನ ಸಂಖ್ಯೆಯನ್ನು ನನ್ನ ಪಾಲಿಗೆ ದೇವನಾಗಿ ಬಂದ ನಿನಗೆ ನಿನ್ನ ಮುಂಭಾಗದಲ್ಲಿ ನನ್ನ ಪುರವನ್ನು ಚಾಚಿಕೊಂಡು ಅಯ್ಯ, ನಿಮಗಿಂತ ಕಿರಿಯವನು ನಾನು. ಇಲ್ಲಪ್ಪ, ನನ್ನ ಪ್ರಾಣವನ್ನು ಉಳಿಸಿದ ನಿನ್ನ ಪರಿಚಯವನ್ನು ಕೇಳಬೇಕಾದ್ದು ನನ್ನ ಕರ್ತವ್ಯ. ಎಲ್ಲಿಂದ ಬಂದವನು, ಯಾವತ್ತನ್ನು ನೀನು, ನಿನ್ನ ಹೆಸರೇನು ಎಂಬುದನ್ನು ಹೇಳ್ತೀಯ. ನನ್ನ ಹುಡುಗ, ನನ್ನ ಆಶ್ರಮ ಇಲ್ಲೇ ಹತ್ತಿರದಲ್ಲಿರುವುದು. ಹೌದು, ನನ್ನ ಹೆಸರು ಗುರು ಎನ್ನುವ. ಯೋಚಿಸಬೇಡ, ನನ್ನ ಪ್ರಾಣವನ್ನು ಉಳಿಸಿದಕ್ಕಾಗಿ ಮಾತ್ರವಲ್ಲ, ಪುರದ ಜನಗಳ ಮುಂಭಾಗದಲ್ಲಿ ನೀನೇ ಒಂದು ಒಳ್ಳೆಯ ಸನ್ಮಾನ ಕಾರ್ಯಕ್ರಮವನ್ನು ನಾನು ಹೇಳ್ತೇನೆ. ಹೌದು. ಇವ ಮಾವ ದುರ್ಬುದ್ಧಿ ಅಂದ್ರೆ ಮಾತನಾಡ್ಲಿಕ್ಕೆ ಅವಕಾಶ ಇಲ್ಲ ನನಗೆ. ನನಗೆ ಮಾತ್ರ ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ. ನೀವು ನೀನು ಮಾತನಾಡ ಇರ್ಬೋದು, ಈಗ ನಾನು ಮಾತ್ರ ಮಾತನಾಡ್ತೀನಿ. ಇಲ್ಲ, ದೇವಯಾನಿಯನ್ನು ಅಲ್ಲದೆ ದೇವಯಾನಿಯನ್ನು ನನಗೆ ಮದುವೆ ಮಾಡಿ ಕೊಡುವ ಹೊತ್ತಲ್ಲಿ ನನಗೆ ಏನು ಹೇಳಿದ್ದೆ ನಾನು? ಧರ್ಮಿಷ್ಠೆಯನ್ನು ಸಖಿಯಾಗಿ ನಾನು ದಾಸಿಯಾಗಿ ಕಳುಹಿಸಿಕೊಡುತ್ತೇನೆ. ಯಾವುದೇ ರೀತಿಯ ಕೊರತೆಯನ್ನು ಅವಳಿಗೆ ಮಾಡಬಾರದು. ಆದರೆ ಒಂದು ವಿಚಾರ, ಯಾವುದೇ ಕಾರಣಕ್ಕೂ ಅವಳೊಂದಿಗೆ ಮಂಚವನ್ನು ಹಂಚಿಕೊಳ್ಳಬಾರದು. ಹೀಗೆ ಸೂಚಿಸಿದ್ದೆ ನಾನು. ಹಂಚಿಕೊಂಡದ್ದು ಮಾತ್ರವಲ್ಲ, ಹಾಸಿಗೆಯಲ್ಲಿ ಹೇಸಿಗೆಯಾಗಿ ಮಗುವೊಂದಕ್ಕೆ ತಾಯಿಯಾಗಿದ್ದಾಳೆ. ಅದಕ್ಕೆ ಕಾರಣಕ್ಕಂತ ನೀನು ಅನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಇದೆಲ್ಲ ಆದದ್ದು ಹೇಗೆ? ನಿನ್ನದಾದಂತಹ ದೇಹಬಲ, ನಿನ್ನಲ್ಲಿರುವಂತಹ ಸೌಂದರ್ಯ ಮತ, ಇದೆಲ್ಲವೂ ಕೂಡಿಕೊಂಡ ಕಾರಣವೇ ಅನ್ಯಾಯಕ್ಕೆ ಮನ ಮಾಡಿದೆ. ಒಂದು ಮಾತು ನೆನಪಿಟ್ಟುಕೋ, ದೇವ
ಕಣ್ಣಲ್ಲಿ ಒಂದು ಬಿಂದು ನೀರು ಬಿದ್ದರೆ ನನ್ನ ಕಣ್ಣಲ್ಲಿ